ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಐಟಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ ಅವರ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಅಶ್ವಿನಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೇನೆ. ಆರಾಮಾಗಿದ್ದೀರಾ? ಎಲ್ಲ ನಿಮ್ಮ ನಗುವಲ್ಲೇ ಗೊತ್ತಾಗ್ತುಂಟು ನೀವು ಚೆನ್ನಾಗಿದ್ದೀರಾ ಅಂತ. ಓಕೆ, ಎಲ್ಲಿಂದ ಬರ್ತಿದ್ದೀರಾ? ನಾನು ಉಡುಪಿಯಿಂದ ಬರ್ತಾ ಇದ್ದೀನಿ. ಉಡುಪಿಯಿಂದ ಬರ್ತಿದ್ರಲ್ಲ, ಅಲ್ಲೆಲ್ಲ ಹೇಗೆ ಮಳೆ ಎಲ್ಲ ಚೆನ್ನಾಗಿ? ಮಳೆ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಈಗ ಒಂದು ಬಿಸಿಲು ಮಳೆ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ, ಸೆಕೆ ತುಂಬಾ ಇದೆ, ಸೆಕೆ ಜಾಸ್ತಿ ಆಗ್ತದಲ್ಲ. ಓಕೆ, ಈ ಸೆಕೆಗೆ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಸಂಜೆ ಟೈಮಿಗೆ ಮಕ್ಕಳಿಗೆ ಕೊಡುವಂತಹ ಮಶ್ರೂಮ್ನದ್ದು ಸ್ನಾಕ್ಸ್ ಟೈಪ್, ಸ್ಕೂಲಿಂದ ಬರುವಾಗ ಮಕ್ಕಳಿಗೆ ಪಟ್ ಅಂತ ಅದನ್ನ ಪಕೋಡ ತರ ಮಾಡಿ ಕೊಡ್ಬೋದು. ಮಶ್ರೂಮ್ ಮನೆಯಿಂದ ಅಲ್ಲಿ ದಾರಿಯಿಂದ ಅಮ್ಮ ಅಂತ ಕಡಿಕೊಂಡು ಬರುವಾಗ ಇಲ್ಲಿ ಖಂಡಿತ 5 ನಿಮಿಷದಲ್ಲಿ ಆಗ್ತದೆ. ಓಕೆ, ಮಶ್ರೂಮ್ ಏನ್ ಮಾಡ್ತಾ ಇದ್ದೀರಾ? ಪಕೋಡ ತರ ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ರೆಸಿಪಿ ಏನಂತ ಹೇಳಿದ್ರೆ ಆಪಲ್. ಈ ಹಬ್ಬ ಹರಿದಿನಗಳಲ್ಲಿ ಆಪಲ್ ತಂದದ್ ಮನೆಯಲ್ಲಿ ಉಳ್ದಿರ್ತದೆ, ಒಮ್ಮೊಮ್ಮೆ ಮಕ್ಕಳು ತಿಂತಾರೆ ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯಕರವಾದ ಒಂದು ಡಿಶ್ ಅನ್ನ ಕೊಡ್ಬೇಕು ಅಂತ ಆಪಲ್ ಮಸಾಲ ಅಂತ ಮಾಡ್ತಾ ಇದ್ದೇನೆ. ಚಪಾತಿ ಜೊತೆಗೆ ಸಖತ್ತಾಗಿರ್ತದೆ ಇದು. ಆಪಲ್ ಮಸಾಲ? ಹೌದು. ಓಕೆ, ಒಂದು ಆಪಲ್ ಮಸಾಲ ಮತ್ತು ಇನ್ನೊಂದು ಮಶ್ರೂಮ್ ಅಡುಗೆ ಮಾಡ್ಲಿಕ್ಕೆ ಮನೆ ಅಡುಗೆ ರೂಮ್ ಹೋಗುವ? ಎಸ್, ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಅಡುಗೆ ಮಾಡ್ಬೇಕಲ್ಲ, ಏನ್ ಬೇಕು ಫಸ್ಟ್? ಈಗ ಮೊದಲಿಗೆ ನಾನು ಈ ಮಶ್ರೂಮ್ ಅನ್ನ ಕ್ಲೀನ್ ಮಾಡಿ ತೊಳೆದು 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ರೆಡಿ ಮಾಡಿ ತಂದಿದ್ರಲ್ಲ? ಹೌದು. ಅದನ್ನ ಈಗ ನಾನು ಈ ಬೌಲಿಗೆ, ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳುವ. ಓಕೆ, ತೊಳೆದಿಟ್ಟ ಮಶ್ರೂಮ್. ಹೌದು, ಮಶ್ರೂಮ್ ಅನ್ನ ಮಾರ್ಕೆಟ್ ಎಲ್ಲ ಸಿಗುತ್ತಲ್ಲ ಈ ತರ? ಮಶ್ರೂಮ್ ಸಿಗ್ತದೆ ನೋಡಿ. ಇಲ್ಲಿ ಕಡಲೆ ಹಿಟ್ಟು. ಸುಲಭವಾಗಿ, ಇನ್ನೂ ಸುಲಭವಾಗಿ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಕಬಾಬ್ ಪೌಡರ್ ಎಲ್ಲ ಸಿಗ್ತದಲ್ಲ, ಅದನ್ನ ಹಾಕೊಳ್ಬಹುದು. ಇದು ಸ್ವಲ್ಪ ಹೆಲ್ದಿ ವೇಯಲ್ಲಿ ಮಕ್ಕಳಿಗೋಸ್ಕರ ಮಾಡುವಂತಹ ರೆಸಿಪಿ ಅಂತ ಹೇಳಿದೆ ಅಲ್ಲ. ಇದು ಕಡಲೆ ಹಿಟ್ಟಲ್ಲ? ಕಡಲೆ ಹಿಟ್ಟನ್ನು ಹಾಕಿದೆ. ಮತ್ತೊಂದೆರಡು ಕರಿಬೇವು, ಸ್ವಲ್ಪ ನನಗೆ ಮೆಣಸಿನ ಪುಡಿ, ಮತ್ತೆ ಅರಶಿನ ಪುಡಿ, ಗರಂ ಮಸಾಲ ಪುಡಿ ಕೊಡ್ತೀರಾ? ಅರಶಿನ ಪುಡಿ ಎಲ್ಲ ಸ್ವಲ್ಪ ಸಾಕು. ಹಾಕ್ತೇನೆ ನಾನು. ಚೂರು ಅರಶಿನ ಪುಡಿ, ಚೂರು ಅಚ್ಚ ಖಾರದ ಪುಡಿ. ಎಲ್ಲ? ಹೌದು. ಸ್ಪೂನ್ ಇದೆಯಾ? ಓಕೆ. ನಿಮಗೆ ತುಂಬಾ ಖಾರ ಇಷ್ಟ ಆಗ್ತದ ಅಲ್ಲ ಲೈಟ್ ಖಾರವ? ನಮಗೆ ಈ ಥರದ ಎಲ್ಲ ಏನು ಎಣ್ಣೆಯಲ್ಲಿ ಕರಿದು ಮಾಡಿದೆಲ್ಲ ಖಾರ ಜಾಸ್ತಿ. ಹಾಗಾದ್ರೆ ಹಾಕ್ಲಿಯಾ? ಹಾಂ, ಓಕೆ. ಜಾಸ್ತಿ ಖಾರ ಬೇಡ, ಸಾಧಾರಣ ಖಾರ. ಸರಿ ಸರಿ. ನೀವು ಖಾರ ಜಾಸ್ತಿ ಅನ್ನೋದಾ ಹೇಗೆ? ಇಲ್ಲ, ಹದ. ಓಕೆ. ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಕೊಡಿ. ಓಕೆ. ರೈಸ್ ಅವರ ಗರಂ ಮಸಾಲ ತುಂಬಾನೇ ಗಮ್ ಅಂತ ಇದೆ. ಸ್ವಲ್ಪ ನೀರು ಕೊಡ್ತೀರಾ? ಓಕೆ. ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಒಮ್ಮೆ ನಾನು ಹೀಗೆ ಮಿಕ್ಸ್ ಮಾಡಿಕೊಂಡೆ. ಓಕೆ, ಹಾಕ್ಲಾ? ಚೂರು ಹಾಕಿ. ಹಾಂ, ಸಾಕು ಸಾಕು. ಆಮೇಲೆ ಬೇಕಾದಾಗೆ ನೀರು. ಹೌದು, ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಮತ್ತೆ ಹಾಕಿದ್ರೆ ಆಯಿತು. ಸ್ವಲ್ಪ ತೆಳುವಂತ ಆಯಿತು ಅಂತಾದರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು, ಯಾಕಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರ್ತದೆ ಮೈದಾ ಹಿಟ್ಟನ್ನು ನಾವು ಹಾಕೊಳ್ಳೋದ್ರಿಂದ. ಅಂದರೆ ಇದು ಕಡಲೆ ಹಿಟ್ಟು ಅಲ್ಲದೆ ಮೈದಾ ಹಿಟ್ಟು ಮತ್ತು? ಹೌದು ಹೌದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನು ನಾನು ಕೈಯಲ್ಲೇ ಹಾಕ್ಕೊಳ್ತೇನೆ, ಪರವಾಗಿಲ್ಲ ಅಲ್ಲ? ಕೈಯಲ್ಲಿ ಹಾಕಿದ ಅಳತೆ ಕೈ ರುಚಿಯೇ ಬರುತ್ತೆ, ಸರಿ ಇರ್ತದೆ ಅಂತ. ಕೆಲವರಿಗೆ ಅಭ್ಯಾಸ. ಒಂದು 5 ನಿಮಿಷ ಬೇಕಿದ್ರೆ ಇಡ್ಬೋದು ಮ್ಯಾರಿನೇಟ್ ಮಾಡಿ. ಇದನ್ನ ಚೆನ್ನಾಗಿ ಮಸಾಲ ಎಳ್ಕೊಳ್ತದೆ. ಹಾಗಾದ್ರೆ ನಾವು ಆಯಿಲ್ ಕೂಡ ಒಟ್ಟಿಗೆ ಆಯಿಲ್ ಇಡ್ಬೋದು. ಅಷ್ಟರ ತನಕ ಇದು ಸರಿ
ಒಂದು 5 ನಿಮಿಷ ಆಗ್ತದಲ್ಲ, ಎಣ್ಣೆ ಇಡುವನ? ಓಕೆ, ಒಲೆ ಉರಿಸುವಲ್ಲ? ಹಾಂ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್, ಆರೋಗ್ಯಕರವಾದ ಒಂದು ಎಣ್ಣೆ, ಹೆಲ್ದಿ ಆಯಿಲ್ ಅಲ್ಲ? ಎಸ್. ಅಂದರೆ ಜಾಸ್ತಿ ಆಯಿಲ್ ಬೇಕಾಗ್ತದಲ್ಲ ಅದಕ್ಕೆ? ಹಾಂ, ಡೀಪ್ ಫ್ರೈ ಮಾಡ್ತಾ ಇದ್ದೇವಲ್ಲ, ಓಕೆ. 1-1.5 ಗ್ಲಾಸ್ನಷ್ಟು ಹಾಕಿ. ಓಕೆ ಓಕೆ, ನೀವೀಗ ಕೈಯಲ್ಲೇ ಯೂಸ್ ಮಾಡ್ತಿದ್ರಲ್ಲ? ಹೌದು, ಕೈಯಲ್ಲಿ ಮಾಡಿದ್ರೆ ಒಂಚೂರು ಕೈ ರುಚಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಅಂತ ಗೊತ್ತಾಗ್ತದಲ್ಲ, ನಮಗೆ ಫೀಲ್ ಆಗ್ತದೆ. ಹೌದು, ಮಸಾಲ ಮಿಕ್ಸ್ ಆಗುವ ರೀತಿ. ಹೌದು. ಅಂದರೆ ನಾವೀಗ ಸ್ಪೂನಲ್ಲಿ ಮಾಡಿದ್ರೆ ಎಷ್ಟಾದರೂ ಅದು ಮೇಲಿನ ಮೇಲೆ ಹೌದು ಹೌದು ಹೌದು. ಎಲ್ಲ ಕಡೆ ಮಸಾಲೆ ಹಿಡಿಬೇಕಾದ್ರೆ ಕೈಯಲ್ಲೇ ಮಾಡಿದರೆ ಒಳ್ಳೇದಾಗ್ತದೆ. ಮಶ್ರೂಮಲ್ಲಿ ಬೇರೆ ಏನೆಲ್ಲ ಮಾಡ್ತೀರಿ? ಅಂದರೆ ಮಶ್ರೂಮ್ ಮಸಾಲ ಮಾಡ್ಬೋದು, ಪೆಪ್ಪರ್ ಮಾಡ್ಬೋದು, ಡ್ರೈ ಐಟಮ್ ಪೆಪ್ಪರ್ ಅಂತ ಹೇಳಿದ್ರೆ ಈ ಸ್ಟಾರ್ಟರ್ ತರ ಮಾಡ್ಕೊಳ್ಬಹುದು. ಈಗ ಒಂದು ಟ್ರೆಂಡಿಂಗ್ ಇದೆ 3D ಕಬಾಬ್ ಅಂತ. 3D ಕಬಾಬ್? 3D ಕಬಾಬ್ ಅಂತ ಮಾಡ್ತಾರೆ. ಏನು ಮೊಬೈಲಲ್ಲೆಲ್ಲ ಸಿಮ್ 5G ಬಂದಾಗಿದೆ, ಕಬಾಬ್ ಅಲ್ಲಿ 3D? ಮಕ್ಕಳಿಗಂದ್ರೆ ಏನ್ ಗೊತ್ತಾ, ಹೆಸರು ಸ್ವಲ್ಪ ಡಿಫ್ರೆಂಟ್ ಇರಬೇಕು, ಹೆಸರು ಇರಬೇಕು, ನೋಡ್ಲಿಕ್ಕೆ ಕಣ್ಣಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಷ್ಟೇ. ಈಗ ಅದು 3D ಕಬಾಬ್ ಅಂತ ಹೇಳ್ತೀವಿ, ಅಂದ್ರೆ ಅದೇಂತ ನೋಡುವಾಗ ಹಾಗೆ ಕಾಣ್ತದೆ? ಅದು ಕರೆಕ್ಟ್ ಅರ್ಧ ಮಾಡಿ ಈ ಪೋರ್ಷನ್ ಅಲ್ಲಿ ಏನು ಸ್ಟಫಿಂಗ್ ಮಾಡ್ತಾರೆ, ಸ್ಟಫಿಂಗ್ ಮಾಡಿ ಆಮೇಲೆ ಇದನ್ನು ಹೀಗೆ ಹಿಟ್ಟಲ್ಲಿ ಡಿಪ್ ಮಾಡಿ ಕಾಯಿಸುವಂತ, ಅದಕ್ಕೆ 3D 3D ಕಬಾಬ್ ಅಂತ. ಏನೇನು ಹೆಸರಲ್ಲ, ಪಟಾಟೆ ಮಿಡ್ಲಿಗೆ ಬಿದ್ದಾಗ ಅದು 3D ಅಷ್ಟೇ ಅಷ್ಟೇ. ನೋಡುವಾಗ ನಮ್ಗೆ ಆತರ ಕಾಣಿಸ್ತದೆ, 3D ಇಮೇಜ್ ತರ. ನೋಡಿ, ಎಣ್ಣೆ ಕಾಯ್ತಾ ಬಂದಿದೆ, ಈಗ ಹಾಕುವನಾ? ನಿಧಾನವಾಗಿ ಕಾಯ್ತಾ ಉಂಟು. ಹೌದು, ಮಶ್ರೂಮ್ ಕಾಯ್ಲಿಕ್ಕೆ ಪ್ಯಾನಿಗೆ ಬೀಳ್ತಾ ಉಂಟು. ಮಶ್ರೂಮ್ ಅನ್ನ ಈ ತರನೇ ಭಾಗ ಮಾಡಿ ಹಾಕಿದ್ರೇನೆ. ಹೌದು, ಆಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಹಾಕಿದ್ರೆ ಚಿಲ್ಲಿ ತರ ಆಗ್ತದೆ ಅಷ್ಟೇ. ಇದರಲ್ಲೇ ಒಂದು ವೆರೈಟಿಯನ್ನು ಇನ್ನೊಂದು ರೆಡಿ ಮಾಡ್ಕೊಳ್ಬಹುದು. ಹೌದು, ಟೈಮ್ ಇದ್ರೆ 5 ನಿಮಿಷದ ರೆಸಿಪಿ. ನೋಡಿ ಎಷ್ಟು ಬೇಗ ಆಯ್ತು. ಹೌದು, ಎಲ್ಲ ಮಸಾಲೆಗಳೆಲ್ಲ ರೆಡಿ ಇದ್ರೆ ಹೌದು, ಮಶ್ರೂಮ್ ಅಂತ ಕಟ್ ಮಾಡಿ ನಾವು ರೆಡಿ ಮಾಡ್ಕೊಂಡ್ರೆ ಆಯ್ತು. ಹೌದು, ಇವಂತೂ ಆಲ್ಮೋಸ್ಟ್ ರೆಡಿ ಆಗ್ತದೆ. ಅರೋಮಾ ಬರ್ತಾ ಇದೆಯಾ? ಹೌದು, ಕಾಯುವಂಥದ್ದು. ಅಂದರೆ ಈಗ ಮಶ್ರೂಮ್ದು ಫ್ಲೇವರ್ ಕೂಡ ಸ್ವಲ್ಪ ಹಾಗೆ ಅಂತ ಬರುತ್ತಲ್ಲ, ಮತ್ತು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿರ್ತದೆ. ಹೌದು, ನಾನಂತೂ ಈಶ್ವರಿಗೆ ಮಶ್ರೂಮಲ್ಲಿ ಈ ಥರದ ಬೋಂಡ ತಿಂದಿಲ್ಲ. ಹೆಚ್ಚಾಗಿ ನಾವು ಅದೇ ಚಪಾತಿಗೆ ಸೈಡ್ ಡಿಶ್, ಅನ್ನಕ್ಕೆ ಸೈಡ್ ಡಿಶ್ ಎಲ್ಲ ಮಾಡ್ಕೊಳ್ತೇವೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡುವ ಅಂತ ಹೇಳಿ, ಯಾಕಂದ್ರೆ ನಾನು ಲಾಸ್ಟ್ ವೀಕ್ ಅಲ್ಲಿ ಮನೆಯಲ್ಲಿ ಮಾಡಿದಾಗ ನನ್ನ ಮಕ್ಕಳಿಗೆ ಇಷ್ಟ ಆಯ್ತು. ಹಾಗಾಗಿ ನಮ್ಮ ಟಿವಿಯ ವೀಕ್ಷಕರ ಜೊತೆಗೆ ಈ ಒಂದು ಅದ್ಭುತವಾದ ಸಿಂಪಲ್ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ಳುವ ಅಂತ. ಹಂಗಂದ್ರೆ ಇದು ನೀವು ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಇಲ್ಲಿ ಮನೆಯಲ್ಲಿ ಬಿಟ್ಟು ಈ ಕಡೆ? ಹೌದೌದು, ಖಂಡಿತ ಖಂಡಿತ. ಹಾಗಾದ್ರೆ ಈ ಮಶ್ರೂಮ್ ಪಕೋಡದ ಜನಕ್ಕವೇ ನೀವು ಅಂತ ಹೇಳ್ಬೋದು? ಇಲ್ಲ, ಹಾಗೇನಿಲ್ಲ, ಮಾಡ್ಬೋದು. ಎಲ್ಲರೂ ಹೆಚ್ಚಿನವರು ಹೊಸ ಹೊಸ ರೀತಿಯ ಡಿಶ್ಗಳನ್ನ ಮಾಡ್ಲಿಕ್ಕೆ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಆಲ್ಮೋಸ್ಟ್ ಆಗ್ತಾ ಬಂತು. ಟೀ ಕಾಫಿ ಜೊತೆಗೆಲ್ಲ ಬಿಸಿ ಬಿಸಿಯಾಗಿ ಚಿರಿ ಚಿರಿ ಮಳೆ ಬರುವಾಗ ತಿನ್ಬೋದು. ಹೌದು, ಪಾರ್ಟಿ ಟೈಮಲ್ಲಿ ಸ್ನಾಕ್ಸ್, ಸ್ಟಾರ್ಟರ್, ಮಕ್ಕಳ ಬರ್ತ್ಡೇ ಎಲ್ಲ ಇರುವಾಗ ಆರಾಮಾಗಿ ಮಾಡ್ಕೊಳ್ಬೋದು. ಮನೆಗೆ ಬಂದಾಗ, ಅಜ್ಜಿ ಎಲ್ಲ ಬಂದಾಗ ಈ ತರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಅಜ್ಜಿ ಅಂದ್ರೆ ಈಗ ಒಳ್ಳೇದಾಗ್ತದೆ, ಯಾಕಂದ್ರೆ ಹಲ್ಲಿಲ್ಲದವರಿಗೆ ಆಫ್ ಮಾಡ್ಲಿಯಾ? ಕಾಯಿಸಿ ಬಿಟ್ಟೆ ಅಲ್ಲ. ಓಕೆ, ಹಾಗಾದ್ರೆ ಇನ್ನು ಸರ್ವ್ ಮಾಡುವ ಟೈಮ್ ಅಲ್ಲ, ಇದ್ರ ಜೊತೆ ಒಂದು ಟೀ ಕಾಫಿ ಎಲ್ಲ ಇದ್ರೆ ಗಮ್ಮತ್ ಖಾಲಿ ಮಾಡ್ಬೋದು. ಬಿಸಿ ಬಿಸಿಯಾದ ಮಶ್ರೂಮ್ ಪಕೋಡ ರೆಡಿ ಆಗಿದ್ರೆ ಟೇಸ್ಟ್ ಮಾಡಿ ನೋಡುವಂತಲ್ಲ. ಅಂದ್ರೆ ಈ ತರದ ಪಕೋಡ ನಾವು ನಾರ್ಮಲ್ ಯಾವುದು ಈರುಳ್ಳಿ ಬಜ್ಜಿ ಈ ತರ ಎಲ್ಲ ತಿಂತೇವೆ, ಆದ್ರೆ ಮಶ್ರೂಮ್ ಅಲ್ಲಿ ಸ್ಪೆಷಲ್ ಆಗಿ ರೆಡಿ ಮಾಡಿ ನಾವು ತಿನ್ಬೋದು ಅಂತ. ಓಕೆ, ಟೇಸ್ಟ್ ನೋಡುವಲ್ಲ. ಓಕೆ, ಅಶ್ವಿನಿ ಅವರು ಸಾಗತಾಗಿರುವಂತಹ ಮಶ್ರೂಮ್ ಪಕೋಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ತಿನ್ನೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ. ಓಕೆ, ಮಶ್ರೂಮ್ ಪಕೋಡ ತಯಾರಿಸುವ ವಿಧಾನ. ಮೊದಲು ಮಶ್ರೂಮ್ ಅಥವಾ ಅಣಬೆಗೆ 3ರಿಂದ 4 ಚಮಚದಷ್ಟು ಕಡಲೆ ಹಿಟ್ಟು, ಕರಿಬೇವು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಮಶ್ರೂಮನ್ನು ಒಂದೊಂದಾಗಿ ಉದುರಿಸಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರವಾದ ಮಶ್ರೂಮ್ ಪಕೋಡ ತಯಾರು. ಓಕೆ, ಮಶ್ರೂಮ್ ಪಕೋಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈವ್ನಿಂಗ್ ಟೈಮಲ್ಲ ಈ ಥರ ಸ್ನ್ಯಾಕ್ಸ್ ಸಿಕ್ಕಿದ್ರೆ ಮಕ್ಕಳೆಲ್ಲ ಗಮ್ಮತ್ತು ಸುತ್ತ ಕೂತ್ಕೊಂಡು ತಿನ್ಬೋದು. ಓಕೆ, ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಯೋಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ಟೂಲ್ಸ್, ಸತ್ಯನಾಸ್ ಟೋಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಆವಾಗಲೇ ಒಂದು ಸ್ಪೆಷಲ್ ಡಿಶ್ ರೆಡಿ ಮಾಡಿಟ್ಟಿದ್ದೀರಾ. ಇವಾಗ ಆ್ಯಪಲಲ್ಲಿ ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ರು. ಆ್ಯಪಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರು? ಆಪಲ್ ಮಸಾಲ. ಆ್ಯಪಲ್ ಮಸಾಲ ಆ್ಯಪಲ್ ಹೀಗೆ ತಿನ್ನಲಿಕ್ಕೆ ಚಂದ, ಅದನ್ನು ಮಸಾಲ ಹಾಕಿ ತಿಂದರೆ ಇನ್ನೂ ಗಮ್ಮತ್ ಇರ್ಬೋದಲ್ಲ. ಏನು ಮಾಡ್ತಿದ್ರು ಫಸ್ಟಿಗೆ ಅದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಕೊಡ್ತೀರಾ? ಓಕೆ, ಅದಕ್ಕೆ ಅಂದರೆ ಟೊಮ್ಯಾಟೋನ ಮತ್ತೆ ಈ ಮೆಲನ್ ಸೀಡ್ ಮತ್ತೆ ಗೋಡಂಬಿ ಇದೆ ಅಲ್ಲ, ಓಕೆ, ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಹೌದು, ಹಾಗಾದರೆ ಒಲೆ ಉರಿಸಬೇಕು. ಹೌದು, ಒಲೆ ಉರಿಸಿ ಓಕೆ, ಪ್ಯಾನ್ ಇಡಿ. ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಓಕೆ, ಆಯಿಲ್ ಹಾಕಬೇಕಾ ಇದಕ್ಕೆ? ಬೇಡ, ಹಾಗೆ ಡ್ರೈ ಆಗಿ. ಹಾಗೆ ಒಂದು ಸ್ವಲ್ಪ ಅಂದರೆ ಟೊಮೆಟೊ ನೀರು ಬಿಟ್ಕೊಳ್ತದಲ್ಲ, ಹಾಗಾಗಿ ಸಣ್ಣ ಉರಿಯಲ್ಲಿ ಒಂದು 2 ರಿಂದ 3 ನಿಮಿಷ ಸಾಫ್ಟ್ ಆದರೆ ಸಾಕು. ಓಕೆ, ಟೊಮೆಟೊ ಅಂದರೆ ಇದಕ್ಕೆ ಆಯಿಲ್ ಯೂಸೇ ಮಾಡೋದಿಲ್ಲ ಹೇಗೆ? ಇಲ್ಲ, ಆಮೇಲೆ ಪುನಃ ಮಸಾಲ ಮಾಡುವಾಗ ನಾನು ಅದಕ್ಕೆ ಹಾಕ್ತೇನೆ. ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಓಕೆ, ಬಿಸಿ ಆಯ್ತು. ಈಗ ನೋಡಿ, ಒಂದು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೇನೆ ನಾನು. ಓಕೆ, ಒಂದು ಇಡೀ ಟೊಮೆಟೊ. ಹೌದು. ಆಮೇಲೆ ಇದು ಮೆಲನ್ ಹಾಗೂ ಗೋಡಂಬಿ, ಮೆಲನ್ ಸೀಡ್. ಅಂದ್ರೆ ಇದು ಯಾವುದು? ಮೆಲನ್, ವಾಟರ್ ಮೆಲನ್. ಯಾವ ತರ ಮೆಲನ್ಸ್ ಇರ್ತದೆ ಅಂದ್ರೆ ಇದು ಆಕ್ಚುಲಿ ಸೇಮ್ ಅದೇ ತರ ಸಿಗುತ್ತೆ. ಹೌದು, ಸಿಗ್ತದೆ. ಆಮೇಲೆ ಇದಕ್ಕೆ ಒಂದು ಸಣ್ಣ ಘಾಟಿ ಮೆಣಸನ್ನು ಹಾಕೊಳ್ತೇನೆ. ಖಾರ ತುಂಬಾ ಆದ್ರೆ ಒಳ್ಳೇದಾಗೋದಿಲ್ಲ ಅಲ್ಲ, ಆಪಲ್ ಸ್ವಲ್ಪ ಸ್ವೀಟಿಶ್ ಇರ್ತದೆ ಹಾಗೆ. ಇದನ್ನ ಈಗ ನಾವು ಮಿಕ್ಸ್ ಮಾಡ್ಲಿಕ್ಕೆ ಇದನ್ನ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲ ತರ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಕಾಯಿ ಮೆಣಸು ಒಂದು ಘಾಟಿ ಮೆಣಸನ್ನು ಹಾಕಿದ್ರಿಂದ ಕಾಯಿ ಮೆಣಸು ಸ್ವಲ್ಪ ಹಾಕೊಳ್ತೇನೆ. ಅಂದ್ರೆ ಅಷ್ಟೇ, ಒಂದು ಅರ್ಧದಿಂದ ಒಂದು ಸಾಕು. ದೂರದಿಂದ ಖಾರ ಇದ್ರೆ ಸಾಕು ಅಂತ. ಚಪಾತಿ ಜೊತೆಗೆ ಮತ್ತೆ ವೈಟ್ ರೈಸ್ ಹೇಳ್ತೇವಲ್ಲ, ಅದ್ರ ಜೊತೆಗೆ ನೀರ್ ದೋಸೆ ಒಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಇದು ಅಂದ್ರೆ ಈಗ ಆತರ ಅಂದ್ರೆ ಈಗ ಏನು ಗಸಿ ತರ ಮಾಡ್ತಾರೆ. ಮಸಾಲ ಆಪಲ್ ಚಾಟ್ ಸಹ ಮಾಡ್ತಾರೆ, ತುಂಬಾ ಚೆನ್ನಾಗಿರ್ತದೆ ಅದು. ಆಪಲ್ ಅ ಡೇ ಕೀಪ್ಸ್ ಡಾಕ್ಟರ್ ಎವೆ ಅಂತ ಹೇಳ್ತಾರಲ್ಲ ಹಾಗೆ. ಆಪಲ್ ಅನ್ನ ದಿನಕ್ಕೊಂದು ತಿನ್ಬೇಕು. ಕೆಲವೊಮ್ಮೆ ಮಕ್ಕಳೇನ್ ಹೇಳ್ತಾರೆ, ಅದು ಗಟ್ಟಿ ತಿಂತ ಕುತ್ಕೊಳ್ಳಿಕ್ಕೆ ಟೈಮ್ ತುಂಬಾ ಬೇಕು ಅಂತ. ಹಾಗಾಗಿ ಇದನ್ನ ಮಾಡ್ಕೊಟ್ರೆ ಸ್ಪೆಷಲ್ ಆಗಿ. ಆಯಿಲ್ ಏನು ಹಾಕಿದ್ರೆ ನಾವು ಹೌದು, ಅಷ್ಟೇ ಡ್ರೈ ಆಗಿ ಇದನ್ನ ಕೈ ಆಡಿಸ್ತಾ ಇದ್ರೆ ಸಾಫ್ಟ್ ಆಗ್ತದಲ್ಲ ಟೊಮೆಟೊ. ಸಾಫ್ಟ್ ಆಯ್ತು. ಈಗ ಸ್ವಲ್ಪ ಹಾಗೆ ಇರ್ಲಿ. ನಾನು ಅಷ್ಟರವರೆಗೆ ಆಪಲ್ ಅನ್ನ ಕಟ್ ಮಾಡ್ಕೊಳ್ತೇನೆ, ತಣ್ಣಗಾಗುವವರೆಗೆ. ತಣ್ಣಗಾಗ್ಲಿ ಆಯ್ತಾ ಸ್ವಲ್ಪ. ಹಾಗಾದ್ರೆ ಈಗ ಆಪಲ್ ಅನ್ನ ಕಟ್ ಮಾಡುವ. ಕಟ್ ಮಾಡಿ ಮಾತ್ರ ನನಗೊಂದು ಬೌಲ್ ಕೊಟ್ರೆ ಒಳ್ಳೇದಿತ್ತು. ನೀವು ಒಂಚೂರು ಬೌಲಿಗೆ ಉಪ್ಪು ನೀರನ್ನ ಹಾಕಿ ಅದರೊಳಗೆ ಡಿಪ್ ಮಾಡಿಟ್ರೆ ಆಪಲ್ ಕಪ್ಪಾಗೋದಿಲ್ಲ. ಅಂದ್ರೆ ಈಗ ಉಪ್ಪು ನೀರಿಗೆ ಆಪಲ್ ಅನ್ನು ಹಾಕಿ ಸ್ವಲ್ಪ ಲೈಟ್ ಸಾಲ್ಟ್ ಹಾಕಬೇಕು ನೀರಿಗೆ. ಅಂದ್ರೆ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತೀರಾ, ಡಿಪ್ ಆಗುವಷ್ಟು ಸಾಕು. ಒಂದು ಅರ್ಧ ಗ್ಲಾಸ್ ಸಾಕಲ್ಲ? ಅರ್ಧದಿಂದ 3/4 ಗ್ಲಾಸ್ನಷ್ಟು ಹಾಕಿ. ಸಾಕು. ಸ್ವಲ್ಪ ಉಪ್ಪು ಇಲ್ಲೇ ಇದೆ, ನಾನು ಹಾಕೊಳ್ತೇನೆ. ಅಂದ್ರೆ ಈ ತರ ಅಂದ್ರೆ ಆಪಲ್ ಕಪ್ಪಾಗದ ಹಾಗೆ ಉಪ್ಪು ನೀರಲ್ಲಿ ಡಿಪ್ ಮಾಡಿ. ಕಪ್ಪಾಗೋದಿಲ್ಲ. ಹಾಗಾದ್ರೆ ನಾವೀಗ ನಾರ್ಮಲ್ ಆಗಿ ಅಡಿಗೆಗೆ ತರಕಾರಿ ಎಲ್ಲ ಕಟ್ ಮಾಡುವಾಗ ತರಕಾರಿ ಹಾಗೆ ಆಗುದಿಲ್ಲ. ಆದ್ರೆ ಆಪಲ್ ಮಾತ್ರ ಇದೆ ಅಲ್ಲ, ಸ್ನಾಕ್ಸ್ ಟೈಮಿಗೆ ಮಕ್ಕಳಿಗೆ ಆಕ್ಚುಲಿ ಹಾಕೊಡುವಾಗ ತಾಯಿ ಅಂದ್ರೆ ಅದು ಕಂಪ್ಲೇಂಟ್ ಇರ್ತದೆ. ಅದು ಮಧ್ಯಾಹ್ನದ ಟೈಮಿಗೆ ಕಪ್ಪಾಗ್ತದೆ ಮಗ, ಬೇಡ ನೀನು ಮನೆಯಲ್ಲೇ ತಿಂದು ಹೋಗು ಅಂತ ಹೇಳ್ತಾರೆ. ಅಂತ ತಾಯಂದ್ರಿಗೆ ಒಂದು ಟಿಪ್ಸ್ ಇದು. ಜಸ್ಟ್ ಡಿಪ್ ಮಾಡಿ ತೆಗ್ದ್ರೆ ಆಯ್ತು, ಅದರಲ್ಲಿ ಏನು ನೆನ್ಸಿ ಇಡ್ಬೇಕಂತನೂ ಇಲ್ಲ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದೆ. ಸ್ವಲ್ಪ ದೊಡ್ಡ ಸ್ಲೈಸ್ ಅನ್ನು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ನಮಗೆ ಹೇಗೆ ಬೇಕು ನಮ್ಮ ರುಚಿಗೆ ಅನುಸಾರವಾಗಿ. ಮಿಕ್ಸ್ ಮಾಡಿ ಇಡ್ತೇನೆ. ಈಗ ಅದನ್ನ ನಾವು ಪೇಸ್ಟ್ ಮಾಡ್ಕೊಳ್ಳುವನ? ನಿಮ್ಗೆ ಈಗ ಮಿಕ್ಸಿ ಜಾರ್ ಒಂದು ಕೊಡಿ. ನಿಮಗೆ ಮಿಕ್ಸಿ ಬೇಕು? ಹೌದು, ಮಿಕ್ಸಿಗೆ ತಣ್ಣಗಾಗಿದೆ ಈಗ. ಹಾಗೆ ಹಾಕ್ತೀರಾ? ಗ್ರೇವಿಗೆ ಹೌದು, ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಕೆಲವರೆಲ್ಲ ಕೆಚಪ್ಪು ಆ ಥರದನ್ನೆಲ್ಲ ಹಾಕ್ತಾರೆ, ಅದರ ಬದಲಿಗೆ ಹೀಗೆ ಮಾಡಿ ಹಾಕೊಂಡ್ರೆ ಚೆನ್ನಾಗಿರ್ತದೆ ಅಂತ. ಗೋಡಂಬಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಮಂದ ಬರುತ್ತೆ. ಸ್ವೀಟ್ಸ್ ಚೆನ್ನಾಗಿ ಬರ್ತದೆ, ಲೈಟ್ ಸ್ವೀಟ್ ಬರ್ತದೆ ಗ್ರೇವಿ. ಗೋಡಂಬಿ ಹಾಕಿದ್ರಿಂದ ಪಂಜಾಬಿ ಡಿಶ್ ತರ. ಪಂಜಾಬಿ ಡಿಶ್ ತರ ಬರುತ್ತಲ್ಲ. ಓಕೆ, ನೋಡುವ.
ನೋಡಿ ಒಮ್ಮೆ ಸಣ್ಣದಾಯ್ತಾ? ಹಾಂ, ಸಾಕು ಬಿಡಿ, ಸಾಕು, ಪರವಾಗಿಲ್ಲ. ಮೆಲನ್ ಸೀಡ್ ಸೈಡಲ್ಲಿ ಇದೆಯಾ? ಪರವಾಗಿಲ್ಲ ಬಿಡಿ. ಮೆಲನ್ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಸಹ ಇರಲಿ. ಈಗ ನಾವು ಪ್ಯಾನ್ ಇಟ್ಟು ರೆಡಿ ಮಾಡುವನಾ? ಹಾಗಾದರೆ ಈಗ ಒಲೆ ಉರಿಸುವಲ್ಲ, ವಾಪಸ್ ಒರೆಸಿ ಪ್ಯಾನನ್ನು ಇಟ್ಟು ಬಿಸಿ ಆಗಲಿ ಸ್ವಲ್ಪ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ, ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು. ತುಪ್ಪದಲ್ಲೇ ಬೇಕಾದ್ರೆ ತುಪ್ಪ ಮಾಡ್ಬೋದು. ಅಕಸ್ಮಾತ್ ತುಪ್ಪ ಇಲ್ಲ ಇದ್ರೆ ತುಪ್ಪದ ಥರನೇ ಟೇಸ್ಟ್ ಬರುವ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕೊಳ್ಬೋದು. ಬಿಸಿ ಆಗಿದೆ ಈಗ. ಸ್ವಲ್ಪ ಎಣ್ಣೆ ಹಾಕ್ತೀರಾ ನೀವು? ಹಾಗಾದರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕು. ಇದಕ್ಕೆ ಈಗ ನಾನು ಹೋಲ್ ಸ್ಪೈಸಸ್ ಅನ್ನು ಹಾಕೊಳ್ತೇನೆ. ಮನೆಯಲ್ಲಿ ಯಾವುದು ಇದ್ರೂ ಅದನ್ನು ಹಾಕೊಳ್ಬಹುದು. ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಕೆಲವ್ರ ಹತ್ರ ಚಕ್ಕೆ ಇರೋದಿಲ್ಲ, ಸ್ಕಿಪ್ ಮಾಡ್ಕೊಳ್ಬಹುದು. ಅಷ್ಟೇ. ಆಮೇಲೆ ಹೇಗೆ ನಮ್ಮ ರೈ ಅವರದ್ದು ಗರಂ ಮಸಾಲ ಪೌಡರ್ ಇದೆ ಅಲ್ಲ, ಅದರಲ್ಲಿ ಎಲ್ಲ ತರದ ಸ್ಪೈಸಸ್ಗಳು ಆ್ಯಡ್ ಆಗಿರ್ತವೆ, ಅದನ್ನು ಹಾಕೊಳ್ಬಹುದು. ಇದು ಚೆನ್ನಾಗಿ ಬಿಸಿ ಆಗಿದೆ. ಈಗ ಈರುಳ್ಳಿಯನ್ನ ಚೆನ್ನಾಗಿ ಕಟ್ ಮಾಡಿದ್ದಂತ ಸಣ್ಣ ಗಾತ್ರದ ಈರುಳ್ಳಿಯನ್ನ ತಗೊಂಡಿದ್ದೇನೆ ನಾನಿಲ್ಲಿ. ಮನೆಯಲ್ಲಿ ಜಾಸ್ತಿ ಇದ್ರೆ ಜಾಸ್ತಿ ಅಷ್ಟೇ. ಜನ ಜಾಸ್ತಿ ಇದ್ದಾರೆ ಅಂತ ಆದ್ರೆ, ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಆದ್ರೆ ಈ ಇಂಗ್ರೀಡಿಯೆಂಟ್ಸ್ ಗಳನ್ನ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡ್ರೆ. ಈಗ ರುಬ್ಬಿದಂತ ಮಸಾಲವನ್ನ ಹಾಕೊಳ್ತೇನೆ ನಾನು. ಮಸಾಲೆ ಟೊಮೆಟೊ ಕೂಡ ಒಳ್ಳೆ ಕಲರ್ ಬಂದಿದೆ. ಕಾಜು ಹಾಕಿದ್ರಿಂದ ಬೇಗ ತಳ ಹಿಡಿತದೆ, ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳುವ. ಸ್ವಲ್ಪ ನೀರು ಲೋ ಅಲ್ಲಿ ಇಟ್ಟೆ ನಾನು. ಸ್ವಲ್ಪ ನೀರು ಹಾಕಿ ಇಟ್ಟು ಬಿಡಿ ಇದಕ್ಕೆ. ಸಾಕು. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಬೆರೆತುಕೊಳ್ತು, ತಳ ಬಿಡ್ತಾ ಇದೆ. ಈಗ ನೀರನ್ನು ಹಾಕಿ ಪೂರ ಹಾಕಿ. ಚೂರು ಅಚ್ಚ ಖಾರದ ಪುಡಿ, ಅರಶಿನ ಪುಡಿ, ಮತ್ತೆ ಗರಂ ಮಸಾಲ ಪೌಡರ್. ಚೂರು ನೀರು ಬೇಕಾಗ್ತದೆ ಏನ? ಗ್ರೇವಿ ಬೇಕಲ್ಲ ಚಪಾತಿಗಾದ್ರಿಂದ. ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು ನಾವು. ಆ್ಯಕ್ಚುಲಿ ಕಾಯಿ ಮೆಣಸು ಹಾಗೆ ಘಾಟಿ ಮೆಣಸನ್ನು ಹಾಕ್ಕೊಂಡಿದ್ದೇವಲ್ಲ, ಚೂರು ಹಾಕಿ ಸಾಕು. ಚೂರು ಗರಂ ಮಸಾಲ ಪೌಡರ್ ಕೊಡ್ತೀರಾ? ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡೆ ಅಷ್ಟೇ. ಅರ್ಧ ಟೇಬಲ್ ಸ್ಪೂನ್ ವಾಪಸ್ ಗರಂ ಮಸಾಲನ? ಹೌದು. ಎಸ್, ನಾನು ಆವಾಗಲೇ ಹೇಳಿದಾಗೆ ಒಳ್ಳೆ ಅರೋಮಾ ಬೇಕು ಅಂತಾದರೆ ರೈಸ್ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಬೇಕು. ಹೌದು. ಚೂರು ಟರ್ಮರಿಕ್ ಪೌಡರ್ ಕೊಡ್ತೀರಾ? ಹಾಕಿಬಿಡಿ, ಒಂದು ಪಿಂಚ್ ಅಷ್ಟು ಸಾಕು. ಹೌದು, ಅಷ್ಟು ಬೇಡ. ಸಾಕು ಬಿಡಿ. ಎಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಲಾಸ್ಟ್ ಯಾವಾಗ ಯಾವುದಕ್ಕೂ ಹಾಕಿಲ್ಲಲ್ಲ? ಹೌದು, ಇಲ್ಲ, ಅದು ಜಸ್ಟ್ ಆ್ಯಪಲನ್ನು ಡಿಪ್ ಮಾಡಲಿಕ್ಕೆ ಮಾತ್ರ ಹಾಕಿದ್ದು ನಾನು. ಈಗ ನಾನು ಇದಕ್ಕೆ ನಾವೇನು ಡಿಪ್ ಮಾಡಿ ನೋಡಿ, ಕಲರ್ ನೋಡಿ ಹೇಗಿದೆ, ಅದೇ ಥರ ಇದೆ ಅಲ್ಲ. ನೀರನ್ನು ಹಾಕ್ಕೊಳ್ಳೋದಿಲ್ಲ, ಜಸ್ಟ್ ಆ್ಯಪಲನ್ನು ಮಾತ್ರ ನಾನು ಸಪ್ರೇಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಸೇಮ್. ಹಾಗಾದ್ರೆ ಈ ಉಪ್ಪಿನಕಾಯಿಗೆಲ್ಲ ಉಪ್ಪಲ್ಲಿ ಪ್ರಿಸರ್ವೇಟಿವ್ ತರ ಯೂಸ್ ಮಾಡ್ತಾರೆ. ಮಾವಿನಕಾಯಿ ಹಾಕಿರೋದು ಅದಕ್ಕೆ ಅಂತಲ್ಲ, ಹಾಳಾಗಬಾರ್ದು ಅನ್ನೋ ಕಾರಣದಿಂದ 1 ವರ್ಷ ಬೇಕಾದ್ರೆ ಇಡ್ತಾರೆ. ಇದಕ್ಕೊಂದು ಮುಚ್ಚಳವನ್ನು ಕೊಡ್ಬೋದಾ? ಸ್ವಲ್ಪ ಬೇಯಲಿ ಆ್ಯಪಲ್. ಇದಕ್ಕೀಗ ಮುಚ್ಚಳವನ್ನು ಮುಚ್ಚಿ ಕಪಲ್ ಆಫ್ ಮಿನಿಟ್ಸ್ ಅಷ್ಟೇ ಬೇಯಿಸಿದ್ರೆ ರುಚಿಕರವಾದ ಆಪಲ್ ಮಸಾಲ ರೆಡಿ ಆಗ್ತದೆ. ಅದರ ಜೊತೆ ಚಪಾತಿ ಕೂಡ ರೆಡಿ ಮಾಡಿ. ಚಪಾತಿ ನಾನು ಅವಾಗಲೇ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ ಮ್ಯಾಮ್, ನೀವು ಇದು ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನಾದರೂ ಹವ್ಯಾಸಗಳೇನಾದರೂ? ನನ್ನದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಮೋಟಿವೇಶನಲ್ ಸ್ಪೀಕರ್. ಹೌದಾ? ಹಾಗಾದ್ರೆ ಈಗ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಹೌದಾ? ಅಂದ್ರೆ ಏನು ಮಾಡ್ತಿದ್ರು? ಅಂದ್ರೆ ಸ್ತ್ರೀ ಶಕ್ತಿ ಆ ಥರ ಏನಾದರೂ ಉಂಟಾ? ಇಲ್ಲ, ನಾನು ಸ್ವಲ್ಪ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದೇನೆ. ಆಮೇಲೆ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು, ಆ ತರ ಕೆಲವೊಂದು. ಹೌದು. ಏನಾಗ್ತಿದ್ರು ಅದರಲ್ಲೆಲ್ಲ? ನಾನು ಮೋಟಿವೇಶನಲ್ಲೂ ಇದೆ, ಯಾವಾಗಲೂ ಒಮ್ಮೆ ಹೆಲ್ತ್ ಟಿಪ್ಸ್ ಕೊಡ್ತೇನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಒಂದು ಏನು ರೆಸಿಪೀಸ್ ಇದೆ ಅಥವಾ ಹೋಮ್ ರೆಮಿಡೀಸ್ ಇದೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಓಕೆ, ಹಾಗಾಗಿ ವೀಕ್ಷಕರು ಕೂಡ ನೋಡಬಹುದು. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಗೆ ಇದು? ಬಲ್ಲಾಲ್ಸ್ ಕ್ಯಾಬೂಸ್ ಅಂತ. ಬಲ್ಲಾಲ್ಸ್ ಕ್ಯಾಬು. ಕ್ಯಾಬೂಸ್. ಕ್ಯಾಬೂಸ್. CABOOS. ಓಕೆ, ಆ ಚಾನಲ್ಗೆ ಹೋದ್ರೆ ಮೋಟಿವೇಶನ್ ಎಲ್ಲ ಸಿಗುತ್ತೆ. ಆಮೇಲೆ ಕೆಲವು ಅಡುಗೆಗಳು ಅದೆಲ್ಲ. ನೋಡು, 1-2 ನಿಮಿಷ ಆಯ್ತು. ಈಗ
ಬೆಂದಿದೆ ಅಂತ ಚೆಕ್ ಮಾಡಿ ನೋಡ್ತೇನೆ. ಓಕೆ, ಆ್ಯಪಲ್ ಬೇಯಲಿಕ್ಕೆ ಜಾಸ್ತಿ ಟೈಮ್ ಕೂಡ ಟೈಮ್ ಬೇಡ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. ಕಚ್ಚಿ ತಿನ್ನುವಾಗ ಅದು ಮಜಾನೇ ಬೇರೆ ಇರ್ತದೆ. ಆಲ್ರೆಡಿ ಬೆಂದಿದೆ ನೋಡಿ, ಗೋಡಂಬಿ ಎಲ್ಲ ಹಾಕಿ ರಿಚ್ ಆಗಿದೆ, ಫ್ಲೇವರ್ ಅರೋಮಾ ಎಲ್ಲ. ಎಸ್, ಈಗ ಆಗಿದೆ ಆಲ್ಮೋಸ್ಟ್. ಈಗ ಸರ್ವ್ ಮಾಡೋ ಟೈಮ್ ಅಲ್ಲ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿಯನ್ನು ಹೀಗೆ ಅಂಗೈಗೆ ಹಾಕಿಕೊಂಡು ರಬ್ ಮಾಡಿ ಚೆನ್ನಾಗಿ ಹಾಕ್ಬೇಕು. ಇಷ್ಟು ಮಾಡಿದ್ರೆ ನಮ್ಮ ಆಪಲ್ ಮಸಾಲ ಬಿಸಿ ಬಿಸಿಯಾದ ಚಪಾತಿ ಜೊತೆ ಸವಿಲಿಕ್ಕೆ ಸಿದ್ಧವಾಗಿದೆ. ಎಸ್, ಓಕೆ, ಹಾಗಾದ್ರೆ ಈಗ ಸರ್ವ್ ಮಾಡೋದಲ್ಲ? ಎಸ್, ಸರ್ವ್ ಮಾಡುವ. ಓಕೆ, ಸರ್ವ್ ಮಾಡೋ ಟೈಮ್ ಅಲ್ಲ? ಹೌದು. ಘಮ ಘಮ ಅಂತ ಹೇಳ್ತಾ ಉಂಟು. ನೋಡ್ಲಿಕ್ಕೆ ಕೂಡ ಅಷ್ಟೇ ತರ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತಾ ಉಂಟಲ್ಲ, ರಿಚ್ ಆಗಿ ಕಾಣಿಸ್ತಾ ಇದೆ. ನೋಡುವ, ಮಂದಾಗಿರುತ್ತೆ. ನಿಮ್ಗೆ ಇಷ್ಟ ಆಗ್ಬೇಕಲ್ಲ? ಹೌದು. ಬಿಸಿ ಬಿಸಿ ಆಪಲ್ ಮಸಾಲ ಚಪಾತಿ ಜೊತೆಗೆ ಸವಿಲಿಕ್ಕೆ ಸಿದ್ಧ ಆಗಿದೆ. ನಾನು ಕೂಡ ತಿನ್ನಲು ರೆಡಿ ಆಗಿದ್ದೇನೆ. ಸಾಕಾಗಿದೆ ಅಂತ. ಆದ್ರೆ ಈಗ ನಾರ್ಮಲ್ ಆಗಿ ನಾವು ಚಪಾತಿ ದೋಸೆ ಎಲ್ಲ ಗಸಿ ಅದು ಇದೆಲ್ಲ ತಿಂತೇವೆ, ಆದ್ರೆ ಈ ತರ ಆಪಲ್ ಮಸಾಲ ಆಗಿ ತಿಂದ್ರೆ ಇನ್ನೂ ಗಮ್ಮತ್ ಇರುತ್ತೆ. 2 ಚಪಾತಿ ತಿನ್ನುವಲ್ಲಿ 4 ಚಪಾತಿ ತಿಂತೀರ. ಆಕ್ಚುಲಿ ಇದನ್ನು ಚಪಾತಿ ಅಲ್ಲ, ಈಗ ನೋಡುವಾಗಲೇ ತಿನ್ಬೇಕು ಅಂತ ಅನಿಸ್ತಾ ಉಂಟು. ಅಂದ್ರೆ ಆ ತರ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರ್ತುಂಟು. ಹಾಗಾದ್ರೆ ಟೇಸ್ಟ್ ನೋಡೋಲ್ಲ? ಹಾಗಾದ್ರೆ ಖಂಡಿತ. ಓಕೆ, ಸಾಕತ್ತಾಗಿರುವಂತಹ ಆ್ಯಪಲ್ ಮಸಾಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಶ್ವಿನಿ ಮ್ಯಾಮ್. ಅಂತೂ ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಆಪಲ್ ಮಸಾಲ ತಯಾರಿಸುವ ವಿಧಾನ. ಮೊದಲು 1 ಹೆಚ್ಚಿದ ಟೊಮ್ಯಾಟೊಗೆ ಗೋಡಂಬಿ, ಕರ್ಬೂಜದ ಬೀಜ, ಒಣಮೆಣಸು, ಹಸಿಮೆಣಸು ಹಾಕಿ ಹುರಿದು ಬೇಯಿಸಿ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಸೇಬನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಉಪ್ಪು ನೀರಿನಲ್ಲಿ ಅದ್ದಿ ಇಡಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಚಕ್ಕೆ, ಲವಂಗ, ಪತ್ತ, ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಹುರಿಯಿರಿ. ಆನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಹುರಿಯಿರಿ. ಹಸಿ ವಾಸನೆ ಹೋದ ನಂತರ ಮೆಣಸಿನ ಪುಡಿ, ಅರಶಿನ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೇಬಿನ ಚೂರುಗಳನ್ನು ಸೇರಿಸಿ ಬೇಯಿಸಿ. ಮಸಾಲೆ ಬೆಂದ ನಂತರ ಕೊನೆಯಲ್ಲಿ ಕಸೂರಿ ಮೇಥಿಯನ್ನು ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆಪಲ್ ಮಸಾಲ ಚಪಾತಿಯೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿ ನಮ್ಮ ಮುಂದೆ ಇದೆಲ್ಲ. ನಾವಂತೂ ಕೂಡ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇವೆ. ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ನಿಮ್ಗೆ ಯಾವ್ದು ತಿನ್ಬೇಕಂತ ಅನಿಸ್ತಾ ಇದೆ ಇದರಲ್ಲಿ, ಅದನ್ನು ಟೇಸ್ಟ್ ಮಾಡಿ ನೋಡಿ. ಓಕೆ, ಹಾಗಾದ್ರೆ ನಾವೀಗ ಚಪಾತಿ ಜೊತೆ ಆ್ಯಪಲ್ ಮಸಾಲ ತಿನ್ನುವಲ್ಲ, ಆಮೇಲೆ ನಾವು ಮಶ್ರೂಮ್ ಪಕೋಡ ತಿನ್ನುವ. ಓಕೆ, ತಗೊಳ್ಳಿ ನೀವು ಕೂಡ. ಪರವಾಗಿಲ್ಲ, ನೀವು ತಗೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಈ ಥರ ಚಪಾತಿ ಅಂತೂ ನೀವು ರೆಡಿ ಮಾಡಿ ತಂದಿದ್ದೀರಾ, ಅದನ್ನು ಹೀಗೆ ಡಿಪ್ ಮಾಡಿ ಈ ಥರ ತಗೊಳ್ಳಿ ನೀವು ಕೂಡ. ಪರವಾಗಿಲ್ಲ, ನೀವು ಟೇಸ್ಟ್ ಮಾಡಿ. ನಿಮ್ಮ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೇನೆ ಅಷ್ಟೇ. ಸಖತ್ತಾಗಿದೆ. ಒಂದ್ಸಲ ತಿಂದರೆ ಸಾಕಾಗಲಿಕ್ಕಿಲ್ಲ ಅಂತ ಅನ್ಸ್ಕೊಂಡ್ರು. ಅಂದರೆ ಈಗ ನಾರ್ಮಲ್ ಆಗಿ ಇದು ಮಸಾಲೆಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ಖಾರ ಆ ಥರ ಎಲ್ಲ ಇರುತ್ತೆ. ಆದರೆ ಇದು ಆ್ಯಪಲ್ ಕರೆಕ್ಟಾಗಿ ಕೂತಿದೆ. ಅಂದರೆ ಆ್ಯಪಲ್ ಮತ್ತು ಆ ಮಸಾಲೆ ಆ ಥರ ಒಂದು ಮಂದ ಇದುಂಟಲ್ಲ ಬಾಯಿಗೆ, ಹಾಗೆ ಸಿಗ್ತಾ ಉಂಟು. ಈ ಥರ ಸಿಕ್ಕಿದ್ರೆ ಫುಲ್ ಖಾಲಿ ಮಾಡ್ಬೋದು. ಟೇಸ್ಟ್ ಆಗಿ ಬಂದಿದೆ. ಅದು ಚಪಾತಿ ಜೊತೆ ಕೂಡ ಮ್ಯಾಚಿಂಗ್ ಆಗಿದೆ. ನೀರು ದೋಸೆಗೆ ಕೂಡ ಇದು ಮ್ಯಾಚಿಂಗ್ ಆಗುತ್ತೆ ಪಕ್ಕ. ಹಾಗಾದರೆ ಪಕೋಡ ತಿನ್ನುವಲ್ಲ? ತಿನ್ನಿ. ಓಕೆ, ನೀವು ಟೇಸ್ಟ್ ನೋಡಿದ್ರೆ ಆಮೇಲೆ ನೋಡ್ತೀರಾ? ನಾನು ಆಮೇಲೆ ನೋಡ್ತೇನೆ. ಓಕೆ, ಪಕೋಡ ತಗೊಳ್ಳಿ. ಓಕೆ, ಇದು ಮಶ್ರೂಮ್ ಪಕೋಡ. ನಾರ್ಮಲ್ ಆಗಿ ನಾವೀಗ ಮೆಣಸಿನ ಬಜ್ಜಿ ಅದು ಇದೆಲ್ಲ ತಿಂತೀವಿ. ಹೌದು, ಅದೇ ನೀವು ತಿಂದು ಹೇಳಿ ನನಗೆ. ಇದು ಕೂಡ ಚೆನ್ನಾಗಿ ಉಂಟು. ಹೌದಾ? ನಾವು ಮಶ್ರೂಮನ್ನು ಈ ಥರ ಪದಾರ್ಥ ಮಾಡಿ ತಿನ್ನೋದಕ್ಕಿಂತ ಇದು ತಿಂದರೆ ಸ್ವಲ್ಪ ಕೂಡ ವೇಸ್ಟ್ ಆಗಲಿಲ್ಲ. ಮಶ್ರೂಮ್ ಇಷ್ಟಪಡೋದವರು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತೀರಾ ನೀವು? ನಾನು ಆ್ಯಕ್ಚುಲಿ ಅಣಬೆ ಈ ಥರ ಎಲ್ಲ ಮನೆಯಲ್ಲೆಲ್ಲ ಮಾಡಿವಾಗ ಅಣಬೆ ಸ್ವಲ್ಪ ದೂರ, ಆದರೆ ಈ ಥರ ಮಾಡಿಕೊಟ್ರೆ ಗಮ್ಮತ್ತು ತಿನ್ಬೋದು, ಎಲ್ಲ ಖಾಲಿ ಮಾಡ್ಬೋದು. ಅಂದರೆ ಏನು ವೇಸ್ಟ್ ಮಾಡುವಂಥದ್ದು ಇಲ್ಲ. ಅದು ಚೆನ್ನಾಗಿ ಬಂದಿದೆ. ಎರಡು ಕೂಡ ಚೆನ್ನಾಗಿದೆ. ಅದರಲ್ಲಿ ಏನು ಆ್ಯಪಲ್ ಮಸಾಲ ಅಂತೂ ಸಾಕಾಗಿದೆ. ಹೊಸ ಡಿಶ್ ಕೂಡ ವೀಕ್ಷಕರಿಗೆ ಕೂಡ ಹೇಗೆ ಅನ್ನಿಸ್ತು ಮ್ಯಾಮ್ ಎರಡು ಅಡುಗೆ ಮಾಡಿ? ತುಂಬ ಖುಷಿ ಆಯಿತು. ನಾನು ಮಾಡಿ ತಿನ್ನೋದಕ್ಕಿಂತ ಇನ್ನೊಬ್ರು ತಿಂದ ನಂತರ ಅವರ ಮುಖದಲ್ಲಿ ಬರುವ ಒಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ, ಅದೇ ನಮ್ಗೆ ಸಿಕ್ಕಿದಂತಹ ದೊಡ್ಡ ಬಹುಮಾನ ಅಂತ ಹೇಳ್ಬೋದು. ಅಡಿಗೆ ಅಂತ ಹೇಳಿದ್ರೆ ಹಾಗಲ್ಲ, ಮನೆಯಲ್ಲಿ ಅಮ್ಮನವರೆಲ್ಲ ಅಡಿಗೆ ಮಾಡಿದ್ರೆ ಅದು ನಾವು ಅದಕ್ಕೆ ಚೂರು ಚಂದ ಆಗಿದೆ ಅಂತ ಹೇಳಿದ್ರೆ ನಾವೊಂದು ಹಾರಿ ಬಿಡ್ತೇವೆ ಆಕಾಶದಲ್ಲಿ. ಸಾರ್ಥಕ ಆಯ್ತು ಅಂತ. ಹಾಗೆ ನಿಜವಾಗಿ ಇದು ನಾವು ಹೇಳೋದಲ್ಲ, ಚೆನ್ನಾಗೇ ಬಂದಿದೆ ಹಾಗೆ. ಓಕೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಮಾಡಿ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಅಶ್ವಿನಿ ಮ್ಯಾಮ್ ಸಾಕಾಗಿರುವಂತಹ ಒಂದು ಮಶ್ರೂಮ್ ಬಜ್ಜಿ ಮತ್ತು ಇನ್ನೊಂದು
ಆ್ಯಪಲ್ ಮಸಾಲ ಎರಡು ಕೂಡ ಸಾಕಾಗಿದೆ. ಆ್ಯಪಲ್ ಮಸಾಲ ಅಂತೂ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು, ಯಾಕಂತ ಹೇಳಿದ್ರೆ ಅಷ್ಟು ಟೇಸ್ಟಾಗಿ ಬಂದಿದೆ. ನಾನಂತ ಇದನ್ನು ಫುಲ್ ಖಾಲಿ ಮಾಡ್ತಾನೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಎನಿಸಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.